ನಾನು ನಿಮ್ಮ ವಿಜಯ, ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಖಾಜಾ ಮಾಡ್ತಿದ್ದೇನೆ. ನಿಮಗೂ ಹೇಗೆ ಮಾಡೋದು ಅಂತ ತೋರಿಸ್ತೇನೆ, ಬನ್ನಿ ನೋಡುವ. ಖಾಜಾ ಮಾಡಲಿಕ್ಕೆ ನಾನು 2 ಕಪ್ ಮೈದಾ ಹಾಕ್ಕೊಳ್ತಿದ್ದೇನೆ. ಅದನ್ನ ಹೀಗೆ ಸೋಸ್ಕೊಳ್ತೇನೆ. ಈ ಮಳೆಗಾಲದಲ್ಲಿ ಹಿಟ್ಟೆಲ್ಲ ಎಷ್ಟು ಚೆನ್ನಾಗಿದ್ರೆ ಸ್ವಲ್ಪ ಸೋಸ್ಕೊಳ್ಳೋದು ಒಳ್ಳೆಯದು. ಹೀಗೆ ಗಂಟಿರ್ತದಲ್ಲ ಅದಕ್ಕೆ. ರವೆ, ಚಿಟಿಕೆ ಉಪ್ಪು, ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ತೇನೆ. ತೆಂಗಿನೆಣ್ಣೆ ಹಾಕ್ಕೊಳ್ತಿದ್ದೇನೆ. ಇನ್ನು ನಾದಿದ್ದೇನೆ, ಇನ್ನೂ ಸ್ವಲ್ಪ ನಾದಬೇಕು ಸರಿಯಾಗಿ. ನಾದಿ ಆದಮೇಲೆ ಮುಚ್ಚಿಡೋದು. ಮುಚ್ಚಿಟ್ಟೆ. ನೋಡಿ ಈಗ ಆಗಿದೆ. ಇದು ಒಂದು ಅರ್ಧ ಗಂಟೆ ಆಯ್ತಿತ್ತು. ನಾನು ಈಗ ಸಣ್ಣ ಸಣ್ಣದು ಉಂಡೆ ಮಾಡ್ಕೊಳ್ತೇನೆ. ಇಷ್ಟೆಷ್ಟೇ ದೊಡ್ಡದು. ಸ್ವಲ್ಪ ಎತ್ತಿಡ್ಕೊ. ಎಲ್ಲದನ್ನ ಹೀಗೆ ಮಾಡಿಕೊಳ್ಬೇಕು. ಹೀಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಮೈದಾ ಪುಡಿ ಹಾಕ್ಕೊಳ್ತಿದ್ದೇನೆ. ಮೈದಾ ಹಾಕ್ಕೊಳ್ತಿದ್ದೇನೆ ಇದು ಫಸ್ಟಿಗೆ. ಇನ್ನೊಂದು ಲೇಯರ್ ಹಾಕ್ಕೊಳ್ತಿದ್ದೇನೆ ಇದಕ್ಕೆ. ಅದಕ್ಕೇನು ಹಾಗೆ ಫಸ್ಟಿಗೆ ಎಣ್ಣೆ. ಯಾರು ಬೇಕಾದರೂ ಮಾಡ್ಬೋದು, ಗೊತ್ತಿಲ್ಲದವರು ಕೂಡ ಮಾಡ್ಬೋದು. ಹೀಗೆ ನೋಡಿ ಮಾಡಿ. ಇದು ಮೈದಾ ಅಲ್ಲ, ಎಂತ ಆಗೋದಿಲ್ಲ. ಭಯಪಟ್ಟು ಮಾಡಬೇಕಾದ ಅಗತ್ಯ ಇಲ್ಲ, ಬರ್ತದೆ ಚೆನ್ನಾಗಿ. ಇದು ಲೇಯರ್ ಲೇಯರ್ ಬರಲಿಕ್ಕೋಸ್ಕರ ಹೀಗೆ ಹಾಕೋದು ನಾವು. ಐದು ಹಾಕ್ಬೋದು, 6 ಹಾಕ್ಬೋದು, 3 ಹಾಕ್ಬೋದು, ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಅದು ಇಷ್ಟೇ ಅಂತ ಏನು ಲೆಕ್ಕ ಇಲ್ಲ ಅದಕ್ಕೆ. ಅವರವರಿಗೆ ಬೇಕಾದಷ್ಟು ಮಾಡ್ಕೊಂಡು ಹಾಕ್ಕೊಳ್ಬೋದು.
ಮತ್ತು ಇದನ್ನು ಹೀಗೆ ಫೋಲ್ಡ್ ಮಾಡಬೇಕು. ನಮಗೆ ಎಷ್ಟೆಷ್ಟು ಅಗಲ ಬೇಕು ಅದನ್ನು ನೋಡಿ ನಾವು ಕಟ್ ಮಾಡ್ಕೊಳ್ಬೇಕು. ಹೀಗೆ ಎಣ್ಣೆ ಕಾದಿದೆ, ಸಾಧಾರಣ ಹೇಗೆ ಕಾದಿದೆ ನೋಡುವ. ಇನ್ನು ದಪ್ಪ ಎಲ್ಲ ಬೇಕಿದ್ದರೆ ಒಂದು 5-6 ಎಲ್ಲ ಚಪಾತಿಯಾಗಿ ಮಾಡಿ ರೋಲ್ ಮಾಡಿ ಲಟ್ಟಿಸ್ಕೊಂಡ್ರೆ ಸ್ವಲ್ಪ ದಪ್ಪ ಬರುತ್ತೆ. ನೋಡಿ ಸ್ವಲ್ಪ ಕಲ್ಲರ್ ಸೇರಿಸ್ಕೊಂಡಿದ್ದೇನೆ. ಈಗ ಇದು 1/4 ಕಪ್ ನೀರಿಗೆ ಕಲ್ಲರ್ ಸೇರಿಸಿ ಹಾಕ್ಕೊಳ್ತಿದ್ದೇನೆ. ನೋಡಿ ಈಗ ಆಗಿದೆ ಇದು. ಹೀಗೆ ಮುಟ್ಟುವಾಗ ನಾವು ನೋಡಿ ಹೀಗೆ ಅಂಟು ಬಂದರೆ ಸಾಕು. ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ತೇನೆ. ಎರಡು ಡ್ರಾಪ್ಸ್ ನೋಡಿ ಹೀಗೆ ಒಂದೊಂದನ್ನೇ ಹಾಕಿ, ಈಗ 2-3 ಹಾಕ್ಬೋದು, ನಿಂದಾಕಿಂದ ಅಂತಲ್ಲ. ಸ್ವಲ್ಪ ಹೀಗೆ ಅದ್ದಿ